ಕಾರ್ಕಳದ ಉಮಿಕಲ್ ಪರಶುರಾಮನ ಪ್ರತಿಮೆ ರಿಯಾಲಿಟಿ ಚೆಕ್ಗೆ ಆಗ್ರಹಿಸಿ ನಡೆಯುತ್ತಿರುವ ಉಪವಾಸ ಸತ್ಯಾಗ್ರಹ 8ನೇ ದಿನಕ್ಕೆ ಕಾಲಿಟ್ಟ ವೇಳೆ ನಿನ್ನೆ ಪ್ರತಿಭಟನಾಕಾರರು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದೇ ವಿಚಾರವಾಗಿ ಪತ್ರಿಕಾಗೋಷ್ಠಿ ನಡೆಸಿದ ಸುನಿಲ್ ಕುಮಾರ್, ಯಾವುದೇ ತನಿಖೆಗೆ ಸಿದ್ಧ, ನಾನು ಗುತ್ತಿಗೆದಾರನೂ ಅಲ್ಲ, ಅದು ನನ್ನ ಆಸ್ತಿಯೂ ಅಲ್ಲ ಎಂದಿದ್ದಾರೆ. ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆ ಪ್ರತಿಭಟನಾಕಾರರು ವೇದಿಕೆಯಲ್ಲಿ ಕುಸಿದು ಬಿದ್ದ ಘಟನೆ ನಡೆದಿದೆ. ಧರಣಿಯಲ್ಲಿ ನಿರತರಾಗಿದ್ದ ಸಮಾನ ಮನಸ್ಕರ ಆರೋಗ್ಯ ಗಂಭೀರವಾಗಿದ್ದು, ಸ್ಥಳಕ್ಕೆ 108 ತುರ್ತು ವಾಹನ ಆಗಮನಿಸಿದ್ದು, ಆರೋಗ್ಯ ಸಿಬ್ಬಂದಿ ಪ್ರತಿಭಟನಾಕಾರರ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಉಪವಾಸ ಸತ್ಯಾಗ್ರಹ ಕೈಗೊಂಡು 8 ದಿನ ಕಳೆದರೂ ಸ್ಥಳಕ್ಕೆ ಆಗಮಿಸಿದ ಉಡುಪಿ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸುವಂತೆ ಜಿಲ್ಲಾಧಿಕಾರಿ ಸಹಿತ ಸರ್ಕಾರದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ನಿಷ್ಪ್ರಯೋಜಕವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಡಿಕೆ ಈಡೇರದಿದ್ರೆ ಪ್ರತಿಭಟನಾಕಾರರು ಪ್ರಾಣ ಬಿಡುವುದಾಗಿ ಬಿಗಿಪಟ್ಟು ಹಿಡಿದಿದ್ದರು. ಪರಿಸ್ಥಿತಿಯ ಗಂಭೀರತೆ ಉಡುಪಿ ಜಿಲ್ಲಾಧಿಕಾರಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಬೇಡಿಕೆ ಈಡೇರದಿದ್ದಲ್ಲಿ ಉಪವಾಸ ಸತ್ಯಾಗ್ರಹದಿಂದ ಹಿಂಜರಿಯೋದಿಲ್ಲ ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ರು. ಎಲ್ಲ ರೀತಿಯಾದಂತಹ ಉಪಕ್ರಮಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ಕೈಗೊಳ್ಳಬೇಕು. ಜನವರಿನಲ್ಲಿ ಉಡುಪಿ ಪರ್ಯಾಯ ನಡೆಯುತ್ತೆ. ಪರ್ಯಾಯದ ಸಂದರ್ಭದಲ್ಲಿ ಲಕ್ಷಾಂತರ ಜನ ಭಕ್ತರು ಉಡುಪಿ ಜಿಲ್ಲೆಗೆ ಬರ್ತಾರೆ. ನನ್ನ ಅಪೇಕ್ಷೆ, ಉಡುಪಿ ಜಿಲ್ಲೆಗೆ ಪ್ರವಾಸೋದ್ಯಮಕ್ಕೆ ಬರುವಂತ ಸಂದರ್ಭದಲ್ಲಿ ಆ ಎಲ್ಲ ಪ್ರವಾಸಿಗರು ಕೂಡ ಪರಶುರಾಮ ಥೀಮ್ ಪಾರ್ಕಿಗೆ ಬರುವಂತಾಗಬೇಕು. ಅಷ್ಟು ಒಳ್ಳೆಯ ಪ್ರವಾಸೋದ್ಯಮ ಕ್ಷೇತ್ರ ಆಗಿ ಅದು ಅಭಿವೃದ್ಧಿ ಆಗಬೇಕು ಅನ್ನುವಂಥ ಯೋಚನೆಗಳು ನಮ್ದು. ಆದರೆ ಕಳೆದ 6 ತಿಂಗಳಿನಿಂದ ಕಾರ್ಕಳದ ಅಭಿವೃದ್ಧಿಯನ್ನ ಅಪಹಾಸ್ಯ ಮಾಡುವಂತ ಒಂದು ಗುಂಪು ಹುಟ್ಟುಕೊಂಡಿದೆ. ಕಾರ್ಕಳದಲ್ಲಿ ಯಾವುದೇ ಅಭಿವೃದ್ಧಿಯ ಚಟುವಟಿಕೆಗಳು ಒಳ್ಳೆಯದಾದ್ರೆ ಅದನ್ನು ಅವೇಳನ ಮಾಡುವಂತ ಒಂದು ಗುಂಪು ಪ್ರಾರಂಭ ಆಗಿದೆ. ಎಣ್ಣೆ ಹೊಳೆಯ ಬಗ್ಗೆ ಅಭಿವೃದ್ಧಿಯನ್ನ ಹೀಯಾಳಿಸಿದ್ರು, UGDಯನ್ನ ಹೀಯಾಳಿಸಿದ್ರು, ಕಾಮಗಾರಿಯನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಕಾಮಗಾರಿಯನ್ನ ನಿಲ್ಲಿಸಬೇಕು ಅನ್ನುವಂಥ ಉದ್ದೇಶವೇ ಅಭಿವೃದ್ಧಿಯನ್ನ ವಿರೋಧಿಸಬೇಕು ಅನ್ನುವಂಥದ್ದು. ನಾನು ಜನಪ್ರತಿನಿಧಿಯಾಗಿ ಅದಷ್ಟೇ ಅಲ್ಲ, ಎಲ್ಲ ಯೋಜನೆಗಳಿಗೆ ಅನುದಾನಗಳನ್ನು ತರ್ತೇವೆ. ಅನುದಾನದ ತಂದ ನಂತರ ಅದರ ಅಂದಾಜು ಪಟ್ಟಿಯನ್ನು ತಯಾರು ಮಾಡುವಂಥದ್ದು, ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕಾಗಿರುವಂಥದ್ದು ಇಲಾಖೆಯ ಕರ್ತವ್ಯ. ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ರೆ ಯಾರ ಮೇಲೆ ಬೇಕಾದರೂ ಕೂಡ ಕ್ರಮ ತಗೊಳ್ಳಿ. ಆದರೆ ಕಾಮಗಾರಿಯನ್ನು ನಿಲ್ಲಿಸಬೇಕು ಅನ್ನುವಂಥ ವಾದವನ್ನು ನಾನು ಒಪ್ಪೋದಿಲ್ಲ. ನಮಗೆ ಮುಂದಿನ 1 ತಿಂಗಳ ಒಳಗೆ ಅದು ಸಾರ್ವಜನಿಕ ಪ್ರವೇಶಕ್ಕೆ ಅದು ಸಿದ್ಧ ಆಗಬೇಕು. ಪ್ರವಾಸಿಗರು ಮಳೆಗಾಲ ಮುಗಿದಿದ್ದಂಗೆ ಇನ್ನು ಪ್ರತಿಭಟನೆ ವೇಳೆ ದಿವ್ಯಾ ನಾಯಕ್ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿದ್ದು, ಈ ಹಿನ್ನೆಲೆ ಉಪವಾಸ ಸತ್ಯಾಗ್ರಹ ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳಲಾಯಿತು. ದಿವ್ಯಾ ನಾಯಕ್ ಮತ್ತು ವಿವೇಕ್ ಶೆಟ್ಟಿ ಉಪವಾಸದಲ್ಲಿದ್ದು ಪರಶುರಾಮ ಮೂರ್ತಿಯ ಗುಣಮಟ್ಟ ಪರಿಶೀಲನೆ ಯಾವತ್ತು ನಡೆಸುತ್ತಾರೆ ಎಂದು ಜಿಲ್ಲಾಧಿಕಾರಿಯವರು ದಿನಾಂಕ ತಿಳಿಸುವವರೆಗೆ ಉಪವಾಸವನ್ನ ಕೈಬಿಡುವುದಿಲ್ಲ ಎಂದಿದ್ರು. ಸೆಪ್ಟೆಂಬರ್ 9ರಂದು ದಿವ್ಯಾ ನಾಯಕ್ ಅವರ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆ ವೈದ್ಯಕೀಯ ಪರಿಶೀಲನೆ ನಡೆಸಿ ವರದಿಯನ್ನ ತಹಶೀಲ್ದಾರ್ಗೆ ನೀಡಲಾಗಿತ್ತು. ಈ ಕುರಿತು ತಹಶೀಲ್ದಾರರು ಜಿಲ್ಲಾಧಿಕಾರಿಯವರೇ ಮಾಹಿತಿ ನೀಡಿದ್ದು, ನಂತರ ಪ್ರತಿಭಟನಾಕಾರರ ಮನವಿಯಂತೆ ಜಿಲ್ಲಾಧಿಕಾರಿಯವರಿಗೆ ಫೋನ್ ಕರೆ ಮಾಡಿಕೊಡಲಾಯಿತು. ಫೋನ್ ಕರೆಯಲ್ಲಿ ಮಾತನಾಡಿದ ಡಿಸಿ ಪ್ರತಿಭಟನಾಕಾರರಲ್ಲಿ ಉಪವಾಸ ಬಿಡುವಂತೆ ಮನವಿ ಮಾಡಿದ್ರು. ಆರೋಗ್ಯದ ದೃಷ್ಟಿಯಲ್ಲಿ ತಂಡ ಎಳನೀರನ್ನು ಸೇವಿಸುವ ಮೂಲಕ ಉಪವಾಸವನ್ನ ಹಿಂತೆಗೆದುಕೊಂಡಿತು. ಡಿಗ್ರಿ ಸರಿ ಇಲ್ಲ, 90 ಡಿಗ್ರಿ 100 ಡಿಗ್ರಿ ಆಗಿದೆ, ಕಾಲ್ ಸ್ವಲ್ಪ ಮುಂದೆ ಬರಬೇಕು ಹಿಂದೆ ಬರಬೇಕು ಅಂತ. ನನ್ನ ಸಿಂಪಲ್ ಕ್ವಶನ್ ಏನಂತ ಹೇಳಿದ್ರೆ,
ಒಂದು ಮೂರ್ತಿ ಮಾಡುವಾಗ ಒಂದು ಇಷ್ಟು ದೊಡ್ಡ ಪ್ರಾಜೆಕ್ಟ್ 2 ಕೋಟಿ ಪ್ರಾಜೆಕ್ಟ್ ಮಾಡುವಾಗ ಆ ಬೇಸಿಕ್ ಸೆನ್ಸ್ ಇರಲ್ವಾ, ಟೆಕ್ನಿಕಲ್ ಟೀಮ್ ಇರಲ್ವಾ, ಹೇಗೆ ನಿಂತ್ರೆ ಹೇಗೆ ನಿಲ್ಲುತ್ತೆ ಅಂತ ಗೊತ್ತಿರಲ್ವಾ. ಈಗ ಏನಂತ ಹೇಳಿದ್ರೆ ನಾವು ಫಾಸ್ಟಿಂಗ್ ಮಾಡಿದ ನಂತರ ಅದಕ್ಕೊಂದು ಟರ್ಪಲ್ ಬೀಳುತ್ತೆ, ಆನಂತರ ಉದಯವಾಣಿಯಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮೂರ್ತಿದು ನಿಂತಿರುವ ಶೈಲಿ ಸರಿ ಇಲ್ಲ, ಅದು 90 ಪರಶುರಾಮನ್ ತ್ರಿಶೂಲ ಸರಿ ಇಲ್ಲ, ಬಾಣ ಕಾಲಿಗೆ ತಾಗಿಲ್ಲ, ಏನೇನೋ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಯಾಕಂತ ಹೇಳಿದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಾ ಆ ಮೂರ್ತಿ ಫೇಕ್ ಅಂತ. ಸೊ ನಾವು ಜಿಲ್ಲಾಧಿಕಾರಿ ಇರ್ಬೋದು, ನಾವು ಸರ್ಕಾರ ಹತ್ರ ಮನವಿ ಮಾಡೋದಿಷ್ಟೇ, ಆ ಮೂರ್ತಿ ಪ್ಯೂರಿಟಿ ಟೆಸ್ಟ್ ಆಗುವವರೆಗೆ ಅಲ್ಲಿ ಯಾವ ಕಾಮಗಾರಿನೂ ಆಗಬಾರ್ದು. ಮತ್ತೆ CCTV ಇನ್ಸ್ಟಾಲೇಷನ್ ಇಮಿಡಿಯೇಟ್ ಆಗಿ ಮಾಡಬೇಕು. ಅದನ್ನು ನಾವು ಏನ್ ನಮ್ಮ ಹೋರಾಟ ಇದೆ ಅದು ಮುಂದುವರಿಸ್ತಾ ಇದ್ದೇವೆ. ಸೊ ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿದ್ರೆ ಅದನ್ನು ಫಾಲೋ ಅಪ್ ಮಾಡ್ತೇವೆ. ಅದು ಬಿಟ್ಟರೆ ಎಲ್ಲ CMO ಇರ್ಬೋದು, PMO ಇರ್ಬೋದು, ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ರೀಜನಲ್ ಆಫೀಸ್, RC ಎಲ್ಲರಿಗೆ ಹಾಕಿದ್ದೇವೆ. ಸೊ ಅದರಿಂದಾಗಿ ಎಲ್ಲಾ ಕಡೆ ನಮ್ಮ ಕಂಪ್ಲೇಂಟ್ಸ್ ಹೋಗಿದೆ, ಎಲ್ಲಾ ಕಡೆ ನಮ್ಮ ರಿಕ್ವೆಸ್ಟ್ ಲೆಟರ್ ಹೋಗಿದೆ. ಸೊ ಏನ್ ಮಾಡಬೇಕು ಮುಂದಿನ ಕ್ರಮ ನಿಮ್ ಪ್ರೆಸ್ ಮೀಟ್ ಅಲ್ಲಿ ನಾವು ರಿಲೀಸ್. ಒಂದು ಬಂದು ಏನಾಗಿದೆ ಅಂತ ಹೇಳಿದ್ರೆ ನಿನ್ನೆ ಆಂಬುಲೆನ್ಸ್ 108 ಇಂದ ಬಂದಿದ್ರು, ಚೆಕ್ ಮಾಡ್ಲಿಕ್ಕೆ ದಿವ್ಯ ಅವರು ಚೆಕ್ ಮಾಡಿದ್ರು, ಅಲ್ಲಿ 62 ಅಂತ ಇತ್ತು ಅವ್ರದ್ದು ಏನು ಶುಗರ್ ಲೆವೆಲ್. ಸೊ ಇವತ್ತು ಚೆಕ್ ಮಾಡುವಾಗ ಅದು 82 ಇದೆ. ಸೊ ನಮಗೆಲ್ಲೋ ಫ್ಲಕ್ಚುಯೇಷನ್ ತುಂಬಾ ಜಾಸ್ತಿ ಇತ್ತು, ಮತ್ತೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಕನ್ಸ್ಟ್ರೇನ್ಸ್ ಇತ್ತು. ಅದಕ್ಕಾಗಿ ನಾವು ಏನಂತ ಹೇಳಿದ್ರೆ ನಾವು ಪ್ರೆಷರ್ ಆಗ್ತಿದ್ದಾರೆ, ನಿಮ್ಮ ಮೇಲೆ ಸಪೋಸ್ ನೀವು ಉಪವಾಸ ಸತ್ಯಾಗ್ರಹ ರಿಟರ್ನ್ ತಗೊಂಡಿಲ್ಲ ಅಂದ್ರೆ ನಿಮ್ಮ ಮೇಲೆ FIR ಬರುತ್ತೆ ಅಂತ ಹೇಳೋದು ಹೇಳಿದ್ದಾರೆ. ಅದು ಬಿಟ್ಟರೆ 2 ದಿವಸ ಆಂಬುಲೆನ್ಸ್ ಅವ್ರು ಬಂದೇ ಇಲ್ಲ, ನಮ್ಮನ್ನು ಟೆಸ್ಟು ಮಾಡಿಲ್ಲ. ಆವಾಗ ಯಾರಿಗೂ ಕನ್ಸರ್ನ್ ಇರಲಿಲ್ಲ. ಈಗ ಬಂದು ಸಡನ್ ಆಗಿ ಏನಾಗುತ್ತೆ ಅಂದ್ರೆ ಪ್ರೆಷರ್ ಬೀಳುವಾಗ ಎಲ್ಲ ಏನ್ ಮಾತಾಡಬೇಕು,